ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಹಿಜಾಬ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನ್ಯಾಷನಲ್ ವಿಮೆನ್ ಫ್ರಂಟ್ ರಾಜ್ಯಾಧ್ಯಕ್ಷೆ ಫರ್ಜಾನಾ ಮಹಮ್ಮದ್ ಹೇಳಿಕೆಯನ್ನು ನೀಡಿದ್ದಾರೆ. ಹಿಜಾಬ್ ಕುರಿತ ತೀರ್ಪು ಅಸಮಾಧಾನಕರವಾಗಿದೆ. ಈ ತೀರ್ಪು ಸಂವಿಧಾನ ನಮಗೆ ಕೊಟ್ಟ ಹಕ್ಕನ್ನು ಮೊಟಕುಗೊಳಿಸಿದೆ. ವಿದ್ಯಾರ್ಥಿನಿಯರ ಹಿತ ಕಡೆಗಣಿಸಿ ಸರ್ಕಾರ ಸಂಘ ಪರಿವಾರದ ಹಠಕ್ಕೆ ಬಿದ್ದಂತೆ ವರ್ತಿಸುತ್ತಿದೆ. ಈ ತೀರ್ಪು ನಮ್ಮ ಸಂವಿಧಾನದ ಹಕ್ಕನ್ನು ಕಸಿದುಕೊಂಡಿದೆ. ಸಂಘ ಪರಿವಾರ ಮಹಿಳಾ ಮತ್ತು ಪ್ರತಿಗಾಮಿ ಕೂಟವಾಗಿದೆ. ನಮ್ಮ ಸಾಕ್ಷರತೆ ಪ್ರಮಾಣ ಇಳಿಸಲು ಸಂಘ ಪರಿವಾರ ಹಿಜಾಬ್ ವಿವಾದ ಎಬ್ಬಿಸಿದೆ. ಈ ತೀರ್ಪು ಮುಸ್ಲಿಂ ಸಮುದಾಯಕ್ಕೆ ತುಂಬ ನೋವುಂಟು ಮಾಡಿದೆ. ಆದರೆ ತೀರ್ಪು ಸಂಘ ಪರಿವಾರಕ್ಕೆ ಮಾತ್ರ ಖುಷಿ ಕೊಟ್ಟಿದೆ. ಈ ತೀರ್ಪಿಗಾಗಿ ಕಾದಿದ್ದ ಹೆಣ್ಮಕ್ಕಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಈ ಹೆಣ್ಮಕ್ಕಳ ಪರವಾಗಿ ನಮ್ಮ ಸಂಘಟನೆ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಧಾರ್ಮಿಕ ಸ್ವಾತಂತ್ರ್ಯದ ಜೊತೆ ಶಿಕ್ಷಣ ಪಡೆಯಿರಿ ಅಂತ ನಾವು ಅವರಿಗೆ ಹೇಳ್ತೇವೆ. ಅವರು ಮುಂದೆಯೂ ಕಾನೂನು ಹೋರಾಟ ಮಾಡಲು ನಾವು ಬೆಂಬಲಿಸ್ತೇವೆ. ಧಾರ್ಮಿಕ ಸ್ವಾತಂತ್ರ್ಯದ ಜೊತೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರೆ ಅವರು ಬರೆಯಲಿ. ಪರೀಕ್ಷೆ ಬರೆಯಲು ಅವಕಾಶ ಸಿಗದೆ ಅವರು ಹೊರಗೆ ಬಂದರೆ ಅವರ ಬೆಂಬಲಕ್ಕೆ ನಿಲ್ತೇವೆ. ಅದನ್ನು ಪ್ರತಿಭಟಿಸದೇ ಇದ್ದರೆ ಮುಂದೆ ಬೇರೆ ಹಕ್ಕನ್ನು ಕಸಿದುಕೊಳ್ಳಬಹುದು. ಈ ಮೂರು ನ್ಯಾಯಮೂರ್ತಿಗಳ ತೀರ್ಪು ಸಂವಿಧಾನಿಕ ಹಕ್ಕಿನ ವಿರುದ್ಧವಾಗಿದೆ ಎಂದು ಹೇಳಿದರು. ಹೈಕೋರ್ಟ್ ತೀರ್ಪು ಈಗಾಗಲೇ ಬಂದಿದೆ. ಇದು ನಿಜವಾಗಿಯೂ ಅಸಮಾಧಾನಕರವಾದಂತಹ ತೀರ್ಪಾಗಿದೆ. ಯಾಕೆಂತೇಳಿದರೆ ಈ ತೀರ್ಪು ಸಂವಿಧಾನವು ನಮಗೆ ನೀಡಿರುವಂತಹ ಹಕ್ಕನ್ನು ಮೊಟಕುಗೊಳಿಸುತ್ತದೆ. ಇದಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರವು ಒಂದು ಆದೇಶವನ್ನು ಹೊರಡಿಸಿತ್ತು. ಏನಂತ ಹೇಳಿದರೆ ಸಮವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿಕೊಂಡು. ಇದರಿಂದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಒಂದು ಬಿಗುವಿನ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಂತಿತ್ತು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದು ಒಂದು ಗಲಭೆ ಪ್ರೇರಿತವಾದಂತಹ ಒಂದು ಸಂಚಾಗಿತ್ತು. ಇದು ವಿದ್ಯಾರ್ಥಿನಿಯರ ಶೈಕ್ಷಣಿಕ ಹಿತವನ್ನು ಕಡೆಗಣಿಸಿ ಸಂಘ ಪರಿವಾರದ ಹಠಕ್ಕೆ ಬಿದ್ದವರಂತೆ ಮಾಡಿದಂತಹ ಒಂದು ಆದೇಶವಾಗಿತ್ತು ಅಂತ ಹೇಳ್ಬೋದು. ಇದರಿಂದಾಗಿ ಮುಸ್ಲಿಂ ವಿದ್ಯಾರ್ಥಿನಿಗಳಲ್ಲಿ ಒಂದು ಅಭದ್ರತೆಯ ಭಾವನೆ ಮೂಡಿತು. ಈ ತೀರ್ಪು ಈಗ ಹೈಕೋರ್ಟಿನಿಂದಂತಹ ಬಂದಿರುವಂಥ ತೀರ್ಪು ಆರ್ಟಿಕಲ್ 19, 20 ಮತ್ತು 25ರ ಸಂಪೂರ್ಣವಾದಂತಹ ಒಂದು ಉಲ್ಲಂಘನೆಯಾಗಿದ್ದು ನಮ್ಮ ಸಾಂವಿಧಾನಿಕ ಹಕ್ಕನ್ನು ಕಸಿಯುವಂತಹ ತೀರ್ಪಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ವಾತಂತ್ರ್ಯ ನಂತರ ನಮ್ಮ ಮಹಿಳಾ ಸಾಕ್ಷರತೆಯು ಬಹಳ ಹೆಚ್ಚಳವನ್ನು ಕಂಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಈ ಒಂದು ತೀರ್ಪಿನ ಬಗ್ಗೆ ಮಾತಾಡಿದ್ದಾರೆ. ಅದರ ಜೊತೆಗೆ ಇದರಿಂದ ವಿದ್ಯಾರ್ಥಿನಿಯರು ಶಿಕ್ಷಣ ವಂಚಿತರಾಗುತ್ತಿರುವೆನ್ನುವ ಒಂದು ಅವರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಕರಾವಳಿ ಭಾಗದ ಜನರಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವಂಥ ವ್ಯವಸ್ಥೆಗೆ ತಾವು ಮುಂದಾಗಿದ್ದೀರಿ. ಖಂಡಿತವಾಗಿ ನಿಮ್ಮನ್ನೆಲ್ಲ ನಿಮ್ಮ CFI, PFI, SDPI ಸೇರಿ ನಿಮ್ಮ ಬೇರನ್ನು ಕಿತ್ತು ಬಿಸಾಕುವಂಥ ಪ್ರಯತ್ನ ಮುಂದಿನ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂದರೆ ಕಾನೂನನ್ನು ನಾವು ಗೌರವಿಸುತ್ತೆ. ಈಗ ಕಾನೂನು ಆದೇಶ ಬಂದ ಮೇಲೆ ಅವ್ರು ಬೇರೆ ರೀತಿಯ ವರ್ತನೆ ಮಾಡ್ತಾರೆ. ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಕೇಸರಿಪೇಟೆ ಅದನ್ನು ಕಿತ್ತು ಬಿಸಾಕಿ ಅದನ್ನು ದೂಷಿಸುವಂಥ ಪ್ರಯತ್ನ ಸಿದ್ದರಾಮಯ್ಯ ಮಾಡಿದರು. ಮೊನ್ನೆ ದಿನ ಉಳ್ಳಾಲದ ದರ್ಗಾದಲ್ಲಿ ಉರುಸು ನಡುವಾಗ ಅವರ ಮನಸ್ಸು ಕೇವಲ 6 ಜನ ವಿದ್ಯಾರ್ಥಿಗಳಿಂದ ಸೃಷ್ಟಿಯಾದ ಈ ಗೊಂದಲ ಹಿಜಾಬ್ನ ವಿಚಾರ ನಿನ್ನೆಯ ಹೈಕೋರ್ಟ್ನ ಆದೇಶದ ಮೂಲಕ ಅದು ತೆರೆ ಎಳೆದಂತಾಗಿದೆ. ಬಹುಶಃ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಬರೆದ ಈ ಸಂವಿಧಾನದ ಪ್ರಕಾರ ಆ ಚೌಕಟ್ಟಿನಲ್ಲಿ ಈ ಒಂದು ತೀರ್ಪನ್ನು ಹೈಕೋರ್ಟ್ ನೀಡಿದೆ. ಖಂಡಿತವಾಗಿಯೂ ಮುಕ್ತ ಕಂಠದಿಂದ ಆ ಹೈಕೋರ್ಟ್ನ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಈಗಾಗಲೇ ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣ ಮೌಲ್ಯವನ್ನು ಎತ್ತಿಡುವ ರೀತಿಯಲ್ಲಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಯಾವುದೇ ಧರ್ಮದ ಇದು ನಮ್ಮ ನ್ಯಾಯಾಂಗದ ಎದುರು, ನಮ್ಮ ಸಂವಿಧಾನದ ಎದುರು ಯಾವುದೇ ಧರ್ಮ ಅಲ್ಲ ಎಂಬುದನ್ನು ಇವತ್ತು ಸಾಬೀತುಪಡಿಸಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರೂ ಸಮಾನತೆಯಲ್ಲಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನು ಪಡಿಬೇಕೆಂಬ ವಿಚಾರವನ್ನು ಹೈಕೋರ್ಟ್ ಮತ್ತೊಮ್ಮೆ ಎತ್ತಿಡಿದಿದೆ. ಈಗಾಗಲೇ ಕಳೆದ 6 ವಿದ್ಯಾರ್ಥಿಗಳು ನಮ್ಮ ಮಹಿಳಾ ಕಾಲೇಜಿನ ಈ ಆಡಳಿತ ಮಂಡಳಿಯ ನಿರ್ಣಯದ ವಿರುದ್ಧ ಹೈಕೋರ್ಟಿಗೆ ಯಾವ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ಆ ಅರ್ಜಿಯನ್ನು ಇವತ್ತು ವಜಾ ಮಾಡಿ ಈ ಹಿಂದಿನಂತೆ ಯಥಾಸ್ಥಿತಿ ಕಾಲೇಜಿನ ಆಡಳಿತ ಮಂಡಳಿ ಯಾವ ನಿರ್ಣಯಗಳನ್ನು ಕೈಗೊಳ್ಳುತ್ತದೆ ಅದನ್ನು ಮುಂದುವರಿಯುವ ಬಗ್ಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ನಾವು ನಮ್ಮ ಇತಿಮಿತಿ ಮೀರಿ ಜನವರಿ 1 ತಾರೀಕಿಗೆ ಅವರ ಪೋಷಕರನ್ನು ಅವರನ್ನು ಕರೆದು ಸಭೆ ಕರೆದು ಈ ರೀತಿ ನೀವು